ನಾಡಿನಾದ್ಯಂತ ನಾಳೆ ಕ್ರಿಸ್ಮಸ್ ಆಚರಣೆ. ಪುತ್ತೂರಿನ ಜನತೆಗೆ ಕ್ರಿಸ್ಮಸ್ ಸಂದೇಶವನ್ನು ಮೈದೆ ದೇವ್ಸ್ ಚರ್ಚಿನ ಧರ್ಮಗುರು ಸಾರಿದ್ದಾರೆ. ನಾಳೆ ನಾಡಿನಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಂಭ್ರಮ. ಪುತ್ತೂರಿನ ಜಗತ್ತಿಗೆ ಹೆಸರುವಾಸಿಯಾದ ಮೈದೆ ದೇವ್ಸ್ ಚರ್ಚ್ ಹಬ್ಬದ ತಯಾರಿನಲ್ಲಿದೆ. ಚರ್ಚ್ ಸುಂದರವಾಗಿ ವಿವಿಧ ಅಲಂಕಾರದೊಂದಿಗೆ ಕಂಗೊಳಿಸುತ್ತಿದೆ. ಅದರಲ್ಲೂ ಕ್ರಿಸ್ಮಸ್ ಗೋದಲಿ ನೋಡಲು ತುಂಬಾನೇ ಆಕರ್ಷಕವಾಗಿ ಗಮನ ಸೆಳೆಯುತ್ತಿದೆ. ಇಂದು ರಾತ್ರಿ ಚರ್ಚಿನ ಹೊರಾಂಗಣದಲ್ಲಿ ಕ್ರಿಶ್ಚಿಯನ್ ಬಾಂಧವರು ವಿಶೇಷ ಬಲಿಪೂಜೆಯಲ್ಲಿ ಭಾಗವಹಿಸುವುದರ ಹಾಗೂ ವಿಶೇಷ ಪ್ರಾರ್ಥನೆ ಕೂಡ ನಡೆಯುತ್ತದೆ. ಕ್ರಿಸ್ಮಸ್ ಗೀತೆಯನ್ನು ಹಾಡುವುದರ ಜೊತೆಗೆ ಪುತ್ತೂರಿನ ಮೈದೆ ದೇವ್ಸ್ ಚರ್ಚಿನ ಮುಖ್ಯ ಧರ್ಮಗುರುಗಳಾದ ಆಲ್ಫ್ರೆಡ್ ಜೆ ಪಿಂಟು ಅವರು ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನ ಸಾರಿ ಪುತ್ತೂರಿನ ಎಲ್ಲ ಬಾಂಧವರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನ ಕೋರಿದರು. ಯೇಸು ಕ್ರಿಸ್ತರು ಬಂದದ್ದು ಈ ಧರೆಗೆ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಲು, ಸ್ವಾರ್ಥದಿಂದ ಹಾಗೂ ಅಸೂಯೆಯಿಂದ ವಿಮುಕ್ತಗೊಳಿಸಲು ಅಲ್ಲವೇ? ಹಾಗೂ ನಮ್ಮನ್ನು ಶಾಂತಿ ಮಾರ್ಗದಲ್ಲಿ ನಡೆಯಲು ಅವರು ತೋರಿಸಿದವರಲ್ಲವೇ? ಬಡವ ದೀನ ದಲಿತರ ಅವರನ್ನು ಪ್ರೀತಿಯಿಂದ ನಾವು ಕಾಣಲಲ್ಲವೇ? ಹಾಗಾದರೆ ನಮ್ಮ ದೇಶದಲ್ಲಿಯೂ ಶಾಂತಿ, ಪರಸ್ಪರ ಪ್ರೀತಿ, ವಿಶ್ವಾಸ ಬೆಳೆಯಲಿ ಎಂದು ನಾನು ಆಶಿಸುತ್ತೇನೆ.